ಹೆಜಮಾಡಿ ರಾಜೀವ ಗಾಂಧಿ ಬಸ್ತಿಪಡ್ಪು ಮೈದಾನದಲ್ಲಿ 10 ತಂಡಗಳ ರಾಜ್ಯ ಮಟ್ಟದ ಮಾರುತಿ ಟ್ರೋಫಿ 2022 ಬಹಳ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿಕಾಂತ್ ಪಡುಬಿದ್ರಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕ್ರೀಡೆಯಿಂದ ಕೇವಲ ದೈಹಿಕವಾಗಿ ಮಾತ್ರ ಬೆಳವಣಿಗೆಯಲ್ಲ, ಮಾನಸಿಕವಾಗಿ ಬೆಳವಣಿಗೆ ಸಾಧ್ಯ. ಕ್ರೀಡೆಯಲ್ಲಿ ಬಹುಮಾನ ಗಳಿಸುವುದೇ ಮುಖ್ಯವಲ್ಲ, ಬದಲಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವ ಪ್ರವೃತ್ತಿಯನ್ನು ನಾವು ಬೆಳೆಸಿಕೊಳ್ಳಬೇಕು. ಹೆಜಮಾಡಿ ಮಾರುತಿ ಕ್ರಿಕೆಟರ್ಸ್ ಕೇವಲ ಕ್ರೀಡೆಗೆ ಮಾತ್ರ ಪ್ರೋತ್ಸಾಹ ನೀಡುವುದಿಲ್ಲ, ಬದಲಾಗಿ ವಿದ್ಯೆ ಸಹಿತ ವಿವಿಧ ಮಜಲುಗಳಲ್ಲಿ ಸಂಸ್ಥೆಯ ಉತ್ಸಾಹಿ ತರುಣರು ತೊಡಗಿಸಿಕೊಂಡಿರುವುದು ಸಂಸ್ಥೆಯ ಹೆಮ್ಮೆಯಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕೇವಲ ಒಂದು ಕ್ರಿಕೆಟ್ ಸೀಮಿತ ಅನೇಕ ಸಮಾಜಮುಖಿ ಕೆಲಸ ಮಾಡುವ ಮುಖಾಂತರ ಧಾರ್ಮಿಕ ಕ್ಷೇತ್ರ ಪಡೆಯವು, ವಿದ್ಯಾಸಂಸ್ಥೆಗಳು ಪಡೆಯವು, ಅನೇಕ ಉತ್ತಮ ಕಾರ್ಯ ಮಾಡುವ ಮುಖಾಂತರ ಕ್ರೀಡೆಗಳ ಪ್ರೋತ್ಸಾಹ ಕೊಡುವಂತ ನಿಟ್ಟಿದ್ದು ಇನಿ ಹೊನಲು ಬೆಳಕಿನ ಪಂದ್ಯಾಟವನ್ನು ಆಯೋಜನೆ ಮಾಡಿದೆ. ಇನಿ 10 ತಂಡಗಳು ಇನಿ ಭಾಗವಹಿಸಿದೆ. ಕ್ರೀಡೆಯ ಫಲ ಶಾಂತಿ ಬೋರ್ಡ್ಗೆ, ಸೌಹಾರ್ದತೆ ಬೋರ್ಡ್ಗೆ ಅಂಚೆನೆ ಬಹುಮಾನ ಗಳಿಸೋಣ ಎಂಚ ಮುಖ್ಯನ ಅಂಚೆನೆ ಕ್ರೀಡೆಯಲ್ಲಿ ಭಾಗವಹಿಸುವ ಮುಖಾಂತರ ಕ್ರೀಡಾ ಮನೋಭಾವವನ್ನು ಬೆಳೆಸೋಣ ಭಾರಿ ಮುಖ್ಯವಾದುಕೊಂಡು ಇನಿ ಪೂರ ತಂಡದಲ್ಲಿ ಗೆಂದೋಡು ವಿಜಯ ಓಡು 2 ಲಕ್ಷ ಅಥವಾ 1 ಲಕ್ಷ ಬಹುಮಾನವನ್ನು ಗಳಿಸೋಡು ಬಂದು ಬರ್ತಾರೆ. ಆನ ಮಾತೆರೆಗಳ ಗೆಂದರೆ ಆಗುಜಿ ಬಹುತಂಡ ಉತ್ತಮವಾದ ಹೊಂದಾಣಿಕೆ ಆಟ ಕೂಡ ಅಥವಾ ಸತತವಾಯಿನ ಅಭ್ಯಾಸಗಳು ಬರ್ತಾರ ಅಂಚಿನ ಕ್ರಿಕೆಟ್ ಇನಿ ತಂಡ ಗೆಂದರ ಅವಕಾಶ ಉಂಟು. ಇನಿ ಬೈಕಿನಂಚಿನ ಮಾತ ತಂಡಗಳ ಶುಭವನ್ನು ಹಾರೈಸವೆ. ನಿಗಲಿಗನ ಸತತವಾಯಿನ ಅಭ್ಯಾಸಗಳು ಇಲ್ಲಿ ಗೆಂದು ಬರೋಡು. ಇನಿ ಯಜಮಾಡಿ ಗ್ರೌಂಡು ಅಥವಾ ಯಜಮಾಡಿ ಕ್ರೀಡೆಗೆ ಬಾರಿ ಪುನರ್ಬೈನಂಚಿನಲ್ಲಿ ಊರು ಅನೇಕ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳನ್ನು ಹೊಂದಿದ ಊರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾತೃ ಸಂಸ್ಥೆಯ ಅಧ್ಯಕ್ಷ ಪಾಂಡುರಂಗ ಕರ್ಕೇರ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು, ಕಾರ್ಯದರ್ಶಿ ಕೇಶವ ಹೆಜಮಾಡಿ, ಸಂದೇಶ್ ಶೆಟ್ಟಿ, ಗೌತಮ್ ಶೆಟ್ಟಿ, ಹರೀಶ್ ಕೋಟ್ಯಾನ್ ಮಸ್ಕತ್, ಓಂದಾಸ್ ಕನ್ನಂಗಾರು, ಶರತ್ ಶೆಟ್ಟಿ ಪಡುಬಿದ್ರಿ, ಪವಿತ್ರ ಗಿರೀಶ್, ಸಂಸ್ಥೆಯ ಗೌರವ ಅಧ್ಯಕ್ಷ ಮೋಹನ್ ಕೋಟ್ಯಾನ್, ಜಿತೇಂದ್ರ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.